ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲ ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಕಿರುತೆರೆಯ ಹಾಗೂ ಬೆಳ್ಳಿತೆರೆಯ ಸಾಕಷ್ಟು ಸೆಲೆಬ್ರಿಟಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ತಮಿಳಿನ ಜನಪ್ರಿಯ ನಿರೂಪಕಿ ಹಾಗೂ ನಟಿ ಮಹಾಲಕ್ಷ್ಮಿ ಅವರ ವಿವಾಹವು ಖ್ಯಾತ ನಿರ್ಮಾಪಕ ರವೀಂದರ್ ಚಂದ್ರಶೇಖರನ್ ಅವರೊಂದಿಗೆ ತಿರುಪತಿಯಲ್ಲಿ ನಡೆದು ಇವರಿಬ್ಬರ ಮದುವೆ ಫೋಟೋಗಳು ಸಖತ್ ವೈರಲ್ ಆಗಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿರುವ ಇವರಿಬ್ಬರ ಫೋಟೋಗೆ ನೆಟ್ಟಿಗರಿಂದ ಹಲವಾರು ಕಾಮೆಂಟ್ ಕೇಳಿ ಬರ್ತಿದೆ. ಇನ್ನು ಟ್ರೋಲ್ ಪೇಜ್ಗಳ ಬಗ್ಗೆ ಅಂತೂ ಕೇಳಲೇಬೇಡಿ. ಇವರಿಬ್ಬರ ಫೋಟೋ ಬಳಸಿ 108 ಟ್ಯಾಗ್ಲೈನ್ ಕಟ್ಟಿಬಿಟ್ಟಿದ್ದಾರೆ. ಅಷ್ಟಕ್ಕೂ ಇವರಿಬ್ಬರಿಗೂ ಇದು ಎರಡನೇ ಮದುವೆ ಆಗಿದ್ದು, 38ರ ಹರಿಯದ ರವೀಂದರ್ ಚಂದ್ರಶೇಖರನ್ ಅವರು 2012ರಲ್ಲಿ ಶಾಂತಿ ಎಂಬುವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು. ಆದರೆ ಅವರ ಜೊತೆ ಭಿನ್ನಾಭಿಪ್ರಾಯ ಬಂದ ಕಾರಣ ಶಾಂತಿಗೆ ವಿಚ್ಛೇದನ ನೀಡಿ ಇವರನ್ನ ಮದುವೆಯಾಗಿದ್ದಾರೆ. ಇತ್ತ ನಟಿ ಮಹಾಲಕ್ಷ್ಮಿ ಕೂಡ ಮೊದಲು ಅನಿಲ್ ಎಂಬುವರನ್ನ ಮದುವೆಯಾಗಿ ವಿಚ್ಛೇದನ ಪಡೆದಿದ್ರು. ಹಲವಾರು ಜನ ಇದು ಇವರ ಮೊದಲನೇ ಮದುವೆ ಎಂದು ತಿಳಿದಿದ್ದರು. ಆದರೆ ಸತ್ಯ ಈಗ ಬೆಳಕಿಗೆ ಬಂದಿದೆ. ಅಂದಹಾಗೆ ರವೀಂದರ್ 2013ರಲ್ಲಿ ಚಿತ್ರರಂಗಕ್ಕೆ ನಿರ್ಮಾಪಕರಾಗಿ ಕಾಲಿಟ್ಟಿದ್ದು, ಕಿರುತೆರೆಯಲ್ಲೂ ಕೆಲಸ ಮಾಡಿರುವ ರವೀಂದರ್ ಅವರು ನಟ ಕಮ್ ನಿರ್ದೇಶಕ ಕೂಡ ಆಗಿದ್ದಾರೆ. 2013ರಲ್ಲಿ ತೆರೆ ಕಂಡ ಸುತ್ತ ಕದೈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು, ಬರೀ ಸಿನಿಮಾ ನಿರ್ಮಾಣ ಮಾತ್ರವಲ್ಲ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ತಮಿಳು ಚಿತ್ರರಂಗದಲ್ಲಿ ಹೆಸರುವಾಸಿ ಆಗಿರುವ ಇವರು ತಮಗೆ ಪತ್ನಿಯಾಗಿ ಬರುವ ಮಹಾಲಕ್ಷ್ಮಿಗೆಂದು ಮಲಗುವ ಬಂಗಾರದ ಲೇಪನವಿರುವ ಮಂಚವನ್ನೇ ಉಡುಗೊರೆಯಾಗಿ ನೀಡಿದ್ದಾರೆ. ಅಲ್ಲದೆ ಬರೋಬ್ಬರಿ 300 ರೇಷ್ಮೆ ಸೀರೆಗಳನ್ನ ಖರೀದಿಸಿದ್ದಾರೆ. ದುಬಾರಿಯ ಫ್ಲಾಟ್ ಒಂದನ್ನ ಹೆಂಡತಿಗೆ ಕೊಡಲು ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಕೋಟಿ ಕೋಟಿ ಬೆಲೆ ಬಾಳುವ ಬಂಗಾರದ ಒಡವೆಗಳನ್ನ ಈಗಾಗಲೇ ಮದುವೆ ಸಂದರ್ಭದಲ್ಲಿ ನೀಡಿದ್ದಾರಂತೆ.